ಮೂರು ವರ್ಷಗಳ ಹಿಂದೆ ಬಂದಿದ್ದ ಕಾಂತಾರ ಅಚ್ಚರಿಯ ಗೆಲುವನ್ನ ಕಂಡಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಿತ್ತು. ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಸಂಘರ್ಷದ ಕಥೆಯನ್ನ ಆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಹೇಳಿದ್ದರು. ಪ್ರಿಕ್ವೆಲ್ನಲ್ಲೂ ಕೂಡ ಅದೇ ಥೀಮ್ನಲ್ಲಿ ಸಿನಿಮಾ ಮಾಡಿದ್ದರೂ ಮಾಸ್ ಪ್ರೇಕ್ಷಕರನ್ನ ಮನಸ್ಸಿನಟ್ಟುಕೊಂಡು ಒಂದಷ್ಟು ಅಂಶಗಳನ್ನು ಸೇರಿಸಿದ್ದಾರೆ. ಸಾಕಷ್ಟು ರಿಸರ್ಚ್ ಮಾಡಿ ರಿಷಬ್ ಶೆಟ್ಟಿ ಕಾಂತಾರ 1 ಅಂದರೆ ಕಾಂತಾರ ಚಾಪ್ಟರ್ 1 ಚಿತ್ರಕಥೆ ಬರೆದಿದ್ದಾರೆ. ಅದಕ್ಕಾಗಿ ಅವರು ಸಾಕಷ್ಟು ಜನ ಸ್ಥಳೀಯರಲ್ಲಿ ಹಿರಿಯರ ಮಾರ್ಗದರ್ಶನವನ್ನ ಕೂಡ ಪಡೆದಿದ್ದಾರೆ ಎಂದು ಈಗ ಗೊತ್ತಾಗಿದೆ. ಕಾಂತಾರ ಚಿತ್ರದಲ್ಲಿ ಪಂಜುರ್ಲಿ ಹಾಗೂ ಗುಳಿಗ ದೈವಗಳನ್ನ ತೋರಿಸಿದ್ದರು. ಕಾಂತಾರ ಚಾಪ್ಟರ್ 1ರಲ್ಲಿ ಬೇರೆ ಬೇರೆ ರೂಪದ ಗುಳಿಗನನ್ನ ಜೊತೆಗೆ ಚಾವುಂಡಿಯನ್ನ ತೆರೆ ಮೇಲೆ ತಂದಿದ್ದಾರೆ. ಜೊತೆಗೆ ಬ್ರಹ್ಮ ರಾಕ್ಷಸನ್ನ ತೋರಿಸಿ ಹುಬ್ಬೇರಿಸುವಂತೆ ಎಲ್ಲರನ್ನ ಮಾಡಿದ್ದಾರೆ. ಹೌದು, ಈ ಒಂದು ಗಳಿಗೆ ಹಾಗೂ ಘಟನೆ ಮತ್ತು ದೃಶ್ಯಗಳು ಭಾರಿ ಜನಪ್ರಿಯತೆಯನ್ನ ಪಡೆದು ಭಾರಿ ಜನರ ಮೇಲೆ ಪ್ರಭಾವವನ್ನ ಕೂಡ ಬೀರಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಬ್ರಹ್ಮ ರಾಕ್ಷಸನ ಜೊತೆ ಬೇರ್ಮೆ ಅಂದರೆ ರಿಷಬ್ ಶೆಟ್ಟಿ ಕಾದಾಡುವ ದೃಶ್ಯ ಕೂಡ ಇದೆ. ಅಂದ ಹಾಗೆ ಸಿಜಿಯಲ್ಲಿ ಬಹಳ ವಿಚಿತ್ರ ಅವತಾರದಲ್ಲಿ ಬ್ರಹ್ಮ ರಾಕ್ಷಸನ ದರ್ಶನ ಕೂಡ ರಿಷಬ್ ಶೆಟ್ಟಿ ಮಾಡಿಸಿದ್ದಾರೆ. ತುಳುನಾಡಿನಲ್ಲಿ ದೈವಗಳ ಜೊತೆ ಪ್ರೇತಾತ್ಮ, ಬ್ರಹ್ಮ ರಾಕ್ಷಸ ಸೇರಿ ನಾನಾ ಶಕ್ತಿಗಳ ಬಗ್ಗೆಯೂ ಜನರಲ್ಲಿ ಈಗಲೂ ಕೂಡ ನಂಬಿಕೆ ಇದೆ. ಎಲ್ಲಿ ದೈವ ಇದ್ದಾನೋ ಅಲ್ಲಿ ದೆವ್ವ ಕೂಡ ಇರುತ್ತದೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ. ಎಲ್ಲಿ ನಕಾರಾತ್ಮಕ ಇರುತ್ತದೆಯೋ ಅಲ್ಲಿ ಸಕಾರಾತ್ಮಕ ಕೂಡ ಇರುತ್ತದೆ. ಉಚ್ಚ ಜನ್ಮದ ಒಬ್ಬ ಮೃತ ವಿದ್ವಾಂಸ ತನ್ನ ಜ್ಞಾನವನ್ನ ದುರ್ಬಳಕೆ ಮಾಡಿದರೆ ಸತ್ತ ಬಳಿಕ ಬ್ರಹ್ಮ ರಾಕ್ಷಸ ಆತ್ಮವಾಗಿ ನೆರಳುತ್ತಾನೆ ಎನ್ನುವ ನಂಬಿಕೆ ಕೆಲವರಲ್ಲಿದ್ದು, ಇನ್ನು ಬ್ರಹ್ಮ ರಾಕ್ಷಸ ಬಗ್ಗೆ ನಾನಾ ದಂತಕಥೆಗಳೇ ಇವೆ. ಸದ್ಯ ಕಾಂತಾರ ಚಾಪ್ಟರ್ 1ರಲ್ಲಿ ಮೊದಲ ಫ್ರೇಮ್ನಲ್ಲಿ ಬ್ರಹ್ಮ ರಾಕ್ಷಸ ಕೈಯಲ್ಲಿ ಕೂದಲು ಹಿಡಿದು ಕಾಣಿಸಿಕೊಳ್ಳುತ್ತಾನೆ. ಅರೆ, ಆತ ಯಾಕೆ ಹೀಗೆ ಕೂದಲು ಹಿಡಿದು ಎಳೆಯುತ್ತಾ ಕೂತಿದ್ದಾನೆ ಅನ್ನುವುದು ಬಹಳ ಜನಕ್ಕೆ ಗೊತ್ತಾಗಲಿಲ್ಲ. ಬ್ರಹ್ಮ ರಾಕ್ಷಸನ ಕುರಿತಾದ ಕಥೆಗಳ ಬಗ್ಗೆ ಅರಿವು ಇರುವವರು ಇದು ಅರ್ಥವಾಗುತ್ತದೆ. ದಂತಕಥೆಗಳ ಪ್ರಕಾರ ಬ್ರಹ್ಮ ರಾಕ್ಷಸನಿಗೆ ಕೂದಲನ್ನ ನೆಟ್ಟಗೆ ಮಾಡುವ ಕೆಲಸ ಕೊಟ್ಟಿರುತ್ತಾರೆ. ಅದೇ ಪ್ರಯತ್ನದಲ್ಲಿ ಇವನು ಇರುತ್ತಾನೆ. ಅದನ್ನೇ ಚಿತ್ರದಲ್ಲಿಯೂ ಕೂಡ ತೋರಿಸಿದ್ದಾರೆ. ಇದಕ್ಕಾಗಿ ರಿಷಬ್ ಶೆಟ್ಟಿ ಹಲವಾರು ರೀತಿಯ ರಿಸರ್ಚ್ಗಳನ್ನು ಕೂಡ ಮಾಡಿದ್ದರು. ಬೇರ್ಮೆ ಕೂಡ ಬ್ರಹ್ಮ ರಾಕ್ಷಸನ ಕಥೆ ಹೇಳ್ತೀನಿ ಎನ್ನುವ ಸನ್ನಿವೇಶ ಚಿತ್ರದಲ್ಲಿದೆ. ಅಂದ ಹಾಗೆ ಬ್ರಹ್ಮ ರಾಕ್ಷಸ ಬಗ್ಗೆ ಜನಪದದಲ್ಲಿ ನಾವು ಕತೆ ಕೇಳುತ್ತೇವೆ. ಸ್ನೇಹಿತರೆ, ಕೇವಲ ಕರಾವಳಿ ತೀರದಲ್ಲಿ ಮಾತ್ರವಲ್ಲ, ನೀವು ದೇಶದ ಯಾವುದೇ ಭಾಗಕ್ಕೆ ಹೋಗಿ ಅಥವಾ ಈ ಭೂಮಿಯ ಮೇಲೆ ಯಾವುದೇ ಭಾಗಕ್ಕೆ ಹೋಗಿ, ಪ್ರತಿಯೊಂದು ಜಾನಪದದಲ್ಲಿ ಪ್ರತಿಯೊಂದು ಭಾಗದಲ್ಲಿ ದೆವ್ವಗಳ ಬಗ್ಗೆ, ಪ್ರೇತಾತ್ಮಗಳ ಬಗ್ಗೆ, ಆತ್ಮಗಳ ಬಗ್ಗೆ ತಮ್ಮದೇ ಆದಂತಹ ಅವಲೋಕನ ಕೂಡ ಇರದೇ ಇರುತ್ತದೆ ಹಾಗೂ ತಮ್ಮದೇ ಆದಂತಹ ವರ್ಜನ್ ಅನ್ನ ಕೂಡ ಕೊಡುತ್ತಾರೆ. ದೆವ್ವ ಈ ರೀತಿ ಕಾಣುತ್ತದೆ, ದೆವ್ವ ಆ ರೀತಿ ಕಾಣುತ್ತದೆ, ಭೂತ ಈ ರೀತಿ ಇರುತ್ತದೆ, ಭೂತ ಆ ರೀತಿ ಇರುತ್ತದೆ ಅನ್ನೋದನ್ನ ನಾವು ಹಲವಾರು ಬಾರಿ ಹಲವಾರು ಕಥೆಗಳಲ್ಲಿ ಹಾಗೂ ಕೆಲವೊಂದು ನಿಜ ಘಟನೆಗಳಲ್ಲೂ ಕೂಡ ಕೇಳಿದ್ದು ಉಂಟು. ಆದರೆ ಬ್ರಹ್ಮ ರಾಕ್ಷಸನ ಬಗ್ಗೆ ಒಂದು ದಂತಕಥೆ ಇದೆ. ಹಿಂದೊಮ್ಮೆ ಒಬ್ಬ ರಾಜನಿಗೆ ಕೆಲಸ ಮಾಡಲು ಯಾರೇ ಸಿಗದೇ ಇದ್ದಾಗ ತಪಸ್ಸು ಮಾಡುತ್ತಾನೆ. ತಪಸ್ಸಿಗೆ ಮೆಚ್ಚಿ ಬ್ರಹ್ಮರ್ಷಿ ಒಬ್ಬ ವಿಚಿತ್ರ ಆಕಾರದ ವ್ಯಕ್ತಿಯನ್ನ ನೇಮಿಸುತ್ತಾನೆ. ಆತ ನೀನು ಹೇಳಿದ ಕೆಲಸ ಮಾಡುತ್ತಾನೆ, ಅವನಿಗೆ ಬೇರೆ ಬೇರೆ ಕೆಲಸ ಕೊಡದೇ ಇದ್ದರೆ ನಿನ್ನನ್ನು ತಿಂದು ಬಿಡುತ್ತಾನೆ ಅಂತ ಎಚ್ಚರಿಕೆಯನ್ನು ಕೂಡ ಬ್ರಹ್ಮರ್ಷಿಗಳು ಕೊಟ್ಟಿರುತ್ತಾರೆ. ಅದೇ ರೀತಿ ರಾಜನು ಹೇಳಿದ ಕೆಲಸವನ್ನೆಲ್ಲ ಬ್ರಹ್ಮ ರಾಕ್ಷಸ ಮಾಡಿ ಮುಗಿಸುತ್ತಾನೆ. ಮುಂದೆ ಏನು ಕೆಲಸ ಹೇಳಬೇಕು, ಏನು ಮಾಡಬೇಕು ಅಂತ ತಲೆ ಕೆಡಿಕೊಂಡಾಗ ರಾಜನ ಪತ್ನಿ ಒಂದು ಉಪಾಯವನ್ನ ಹೇಳುತ್ತಾನೆ. ತನ್ನ ಕೂದಲನ್ನ ಕೊಟ್ಟು ಅದನ್ನ ನೆಟ್ಟಿಗೆ ಮಾಡಲು ಹೇಳಿ ಅನ್ನುತ್ತಾನೆ. ಅದೇ ಕೆಲಸವನ್ನ ರಾಜ ಬ್ರಹ್ಮ ರಾಕ್ಷಸನಿಗೂ ಕೂಡ ಕೊಡುತ್ತಾನೆ. ಅದಕ್ಕೆ ಈ ರೀತಿ ಕೂದಲು ಹಿಡಿದು ನೆಟ್ಟಿಗೆ ಮಾಡುವ ಪ್ರಯತ್ನದಲ್ಲಿರುವಂತೆ ಬ್ರಹ್ಮ ರಾಕ್ಷಸ ಕಾಣಿಸಿಕೊಳ್ಳುತ್ತಾನೆ. ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲೂ ಕೂಡ ಇದೇ ರೀತಿ ಚಿತ್ರಿಸಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ಊರೊಂದಲ್ಲಿ ಒಬ್ಬ ಕಟ್ಟಿಗೆ ಕಡಿಯುವನು ಇರುತ್ತಾನೆ. ಒಮ್ಮೆ ಮರ ಕಡಿಯುವಾಗ ಆ ಮರದಿಂದ ಬ್ರಹ್ಮ ರಾಕ್ಷಸ ಹೊರಬರುತ್ತಾನೆ. ನೀನು ನನ್ನ ಶಾಪ ವಿಮೋಚನೆ ಮಾಡಿದೆ, ಇನ್ನು ಮುಂದೆ ನಾನು ನಿನ್ನ ಸೇವಕ, ನೀವು ಹೇಳಿದ ಕೆಲಸ ಮಾಡುತ್ತೇನೆ, ಆದರೆ ಒಂದಾದ ಬಳಿಕ ಒಂದು ಕೆಲಸವನ್ನ ನೀನು ಹೇಳಬೇಕು, ಇಲ್ಲದಿದ್ದರೆ ನಾನೇ ನಿನ್ನನ್ನು ತಿಂದು ಬಿಡುತ್ತೇನೆ ಅಂತ ಹೇಳುತ್ತಾನೆ. ಅದೇ ರೀತಿ ಆತ ಹೇಳಿದ ಕೆಲಸವೆಲ್ಲ ಮಾಡಿ ಮುಗಿಸಿದ ಬಳಿಕ ಪತ್ನಿಯ ಸಲಹೆಯಂತೆ ಆಕೆಯ ಗುಂಗುರು ಕೂದಲುಗಳನ್ನು ನೆಟ್ಟಗೆ ಮಾಡುವ ಟಾಸ್ಕ್ ಕೊಟ್ಟಿರುತ್ತಾನೆ.
ಈಗ ಕಾಂತಾರ ಚಾಪ್ಟರ್ದೇ ಸುದ್ದಿ, ಎಲ್ಲಿ ನೋಡಿದರೂ ಅದರದೇ ಸುದ್ದಿ. ಕೇವಲ ಕರ್ನಾಟಕ ಅಲ್ಲ, ಕರಾವಳಿ ಅಲ್ಲ, ಇಡೀ ಭಾರತದಾದ್ಯಂತ ಅಲ್ಲ, ಇಡೀ ದಕ್ಷಿಣ ಭಾರತದಾದ್ಯಂತಲ್ಲ, ವಿಶ್ವಾದ್ಯಂತ ಕಾಂತಾರ ಭರ್ಜರಿ ಗೆಲುವನ್ನು ಸಾಧಿಸಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಚಾಪ್ಟರ್ 1 ಬಿಡುಗಡೆ ಆದಿಯಿಂದ ಕೂಡ ಭರ್ಜರಿ ಪ್ರದರ್ಶನವನ್ನೇ ಕಾಣುತ್ತಿದೆ. ಅದು ಕನ್ನಡವೇ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ, ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾದ ಚಿತ್ರವು ತನ್ನ ಕತೆ, ಬಲವಾದ ಪ್ರದರ್ಶನ ಮತ್ತು ಸ್ಥಳೀಯ ಸಂಸ್ಕೃತಿಯ ಪ್ರಾತಿನಿಧ್ಯದಿಂದ ಪ್ರೇಕ್ಷಕರನ್ನ ಆಕರ್ಷಿಸುತ್ತೆ. ಈಗ ಈ ಚಿತ್ರವು 2026ರ ಅಕಾಡೆಮಿ ಪ್ರಶಸ್ತಿಯತ್ತ ಪ್ರಮುಖ ಹೆಜ್ಜೆ ಇಡುತ್ತದೆ ಅನ್ನೋದು ಇನ್ನೊಂದು ಖುಷಿ ಸುದ್ದಿ. ಹೌದು ಸ್ನೇಹಿತರೆ, ಕರ್ನಾಟಕಕ್ಕೆ, ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೊಸ ಹಿರಿಮೆ ಅಂತಾನೆ ಹೇಳಬಹುದು. ಈ ಯೋಜನೆಯನ್ನು ನಿರ್ಮಿಸಿರುವ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ ಅನ್ನ ಆಸ್ಕರ್ಗೆ ನಾಮನಿರ್ದೇಶನ ಕಳಿಸುವಂತೆ ಉದ್ದೇಶ ಮಾಡಿದೆ. ಈ ವಿಶಿಷ್ಟ ಭಾರತೀಯ ಕಥೆಯನ್ನ ಪ್ರಪಂಚದಂತ ಇರುವ ವೀಕ್ಷಕರಿಗೆ ಪರಿಚಯಿಸುವುದು ಮತ್ತು ಪ್ರಚಾರ ಮಾಡುವುದು ಅವರ ಗುರಿಯಾಗಿದೆ. ಅಕ್ಟೋಬರ್ 2ರಂದು ಬಿಡುಗಡೆಯಾದಿಂದ ಕಾಂತಾರ ಅಧ್ಯಾಯ 1 ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆ ಕಾಣುತ್ತಿದೆ. 2022ರಲ್ಲಿ ಬಿಡುಗಡೆಯಾದಂತಹ ಮೂಲ ಕಾಂತಾರ ಚಿತ್ರವು ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ನಟ ವಿಭಾಗಕ್ಕೆ ನಾಮನಿರ್ದೇಶನಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಗೆದ್ದಿದ್ದರು. ಇದೀಗ ಕಾಂತಾರ ಚಾಪ್ಟರ್ 1 ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನ ಮನ್ನಣೆಯನ್ನ ಉಳಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಪಡೆದ ಯಶಸ್ಸು ತುಂಬಾನೇ ದೊಡ್ಡದು. ಈ ಸಿನಿಮಾ ವಿಶ್ವಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಈ ಚಿತ್ರದ ಕಲೆಕ್ಷನ್ 1000 ಕೋಟಿ ಸಮೀಪಿಸಿದೆ. ರಿಷಬ್ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಕೂಡ ಆಗಿದೆ. ರಿಷಬ್ ಹಾಗೂ ರುಕ್ಮಿಣಿ ಹೆಸರು IMDb ಇಂಡಿಯಾ ಟ್ರೆಂಡಿಂಗ್ನಲ್ಲಿ ಅನುಕ್ರಮವಾಗಿ ನಂಬರ್ 1 ಹಾಗೂ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಾರದ ಟ್ರೆಂಡಿಂಗ್ನಲ್ಲಿ ಇದರಲ್ಲಿ ರಿಷಬ್ ಶೆಟ್ಟಿ ಮೊದಲ ಸ್ಥಾನ ಪಡೆದರೆ ರುಕ್ಮಿಣಿ ವಸಂತ್ 2ನೇ ಸ್ಥಾನವನ್ನು ಪಡೆದಿದ್ದಾರೆ. 3ನೇ ಸ್ಥಾನದಲ್ಲಿ ಮೋನಾ ಸಿಂಗ್ ಹೆಸರು ಇದೆ. 4ನೇ ಸ್ಥಾನದಲ್ಲಿ ಋತಿಕ್ ರೋಷನ್ ಇದ್ದಾರೆ. ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಕೊಡುತ್ತಿದೆ. ವೀಕ್ ಡೇಸ್ ಅಲ್ಲಿ ಕೊಂಚ ಮಟ್ಟಿಗೆ ಡ್ರಾಪ್ ಆದರೂ ಸಿನಿಮಾದ ಕಲೆಕ್ಷನ್ ವೀಕೆಂಡ್ ಅಲ್ಲಿ ಭರ್ಜರಿಯಾಗಿ ಕಾಣುತ್ತಿದೆ. ಟ್ರೆಂಡ್ ಎಕ್ಸ್ಪರ್ಟ್ಗಳ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ ಕೆಲವೇ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಸಿನಿಮಾ 1000 ಕೋಟಿ ರೂಪಾಯಿ ಬಾಚುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನ ಮೇಲೆ ಈ ಚಿತ್ರವನ್ನ ಜಪಾನ್ ಹಾಗೂ ಚೈನಾದಲ್ಲಿ ಬಿಟ್ಟರೆ ಇದು 2000 ಕೋಟಿ ಕೂಡ ಮೀರಬಹುದು. ಇದೆಲ್ಲ ಆ ಬ್ರಹ್ಮ ರಾಕ್ಷಸನ ಕೃಪೆ. ಹೀಗಾಗಿ ಕಾಂತಾರ ಚಿತ್ರದ ನಿರ್ಮಾಪಕರ ಮನೆಯಲ್ಲಿ ದುಡ್ಡೇ ದುಡ್ಡು, ಲಕ್ಷ್ಮಿಯೇ ಲಕ್ಷ್ಮಿ. ಈ ದೀಪಾವಳಿಯಲ್ಲಿ ಅವರ ಮನೆಗೆ ಲಕ್ಷ್ಮಿ ಬಂದೇ ಬರುತ್ತಾಳೆ ಅಂತ ಟ್ರೇಡ್ ಕ್ರಿಟಿಕ್ಸ್ಗಳು ಕೂಡ ಹೇಳುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಕಾಂತಾರವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡದೆ, ತಪ್ಪದೆ ಈ ವೀಕೆಂಡಲ್ಲಾದರೂ ಕೂಡ ಕಾಂತಾರ ಸಿನಿಮಾವನ್ನ ನೋಡಿದ್ದರೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ.